ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಶ್ರೀಕೃಷ್ಣನದ್ದು ವಾದಿರಾಜರ ಮಾಡಿದಂತಹ ಕವಚದ ಅಲಂಕಾರ ನೋಡ್ಕೋತಾ ಬನ್ನಿ. ಆನಂತರ ಇವತ್ತು ಬೇರೆ ಬೇರೆ ಸ್ವಲ್ಪ ವಿಷಯಗಳನ್ನು ತಗೊಂಡ್ಬಂದಿದ್ದೀನಿ. ಉಡುಪಿಯಲ್ಲಿ ಆಗೋದನ್ನು ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ, ಕೆಲವರಿಗೆ ಅದು ಗೊತ್ತಾಗೋದಿಲ್ಲ. ನೋಡಿ, ಇದು ಸೌತರ್ಕದ ಗಣಪತಿ ದೇವಸ್ಥಾನ. ಆನಂತರ ನೋಡಿ, ಸುಬ್ರಹ್ಮಣ್ಯ ಮಠದ್ದು ಇವತ್ತಿನ ದ್ವಾದಶಿ ಪೂಜೆನ ನೀವು ನೋಡ್ಕೋತಾ ಬನ್ನಿ. ಒಂದೆರಡು ಫೋಟೋಸ್ ಹಾಕಿದ್ದೀನಿ. ಮಧ್ವಾಚಾರ್ಯರ ಅನುಜರಾದ ಸನ್ಯಾಸಿ ಶಿಷ್ಯರಾದ ವಿಷ್ಣು ತೀರ್ಥರ ಪರಂಪರೆಯವರು ಇನ್ನೂ ಅಲ್ಲಿ ಇದ್ದಾರೆ, ನೀವು ನೋಡ್ಬೋದು. ಸಂಪುಟ ನರಸಿಂಹ ಎಲ್ಲ ಇದ್ದಾರೆ ಅಲ್ಲಿ. ವಾದಿರಾಜರು ಬರೆದಂತಹ ತೀರ್ಥ ಪ್ರಬಂಧದಲ್ಲಿ ಬಂದಂತಹ ಶ್ಲೋಕಗಳನ್ನು ಹಾಕಿದರೆ ಅದನ್ನು ನಾನು ವಿಡಿಯೋದಲ್ಲಿ ಹಾಕ್ತಾ ಬರ್ತೀನಿ. ಆನಂತರ ನಮ್ಮ ಸೋದೆ ಸ್ವಾಮಿಗಳಿಗೆ ಮೊನ್ನೆ ದೈವಜ್ಞ ಬ್ರಾಹ್ಮಣರಿಂದ ಪೌರ ಸನ್ಮಾನ ನಡೆಯಿತು. ಅದರ ಕೆಲವು ಸ್ನ್ಯಾಪ್ಸನ್ನು ಹಾಕಿದ್ದೀನಿ. ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಕೆಲವರಿಗೆ ಅದು ಏನು ಅಂತ ಗೊತ್ತಾಗಿರೋದಿಲ್ಲ. ತುಂಬ ಅದ್ಧೂರಿಯಾಗಿ ನಡೆದಿತ್ತು, ನೀವು ಕಾಣ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅವರಿಗೆ ಭಕ್ತರು ದೈವಜ್ಞ ಬ್ರಾಹ್ಮಣರು ಅಂತಿರ್ತಾರೆ. ಹಯವದನ ರೂಪಿ ದೇವರನ್ನು ಅವರ ಮುಖಾಂತರ ದೇವರು ವಾದಿರಾಜರ ಕೈ ಸೇರುವ ಹಾಗೆ ಮಾಡಿರುವಂಥದ್ದು. ಇದು ಕೃಷ್ಣ ಮಠದ ಬೃಂದಾವನ ಸಮುಚ್ಚಯದಲ್ಲಿರುವಂತಹ ಭೂತರಾಜರ ಸನ್ನಿಧಿಯಲ್ಲಿ ಮೊನ್ನೆ ಭೂತರಾಜರ ಪೂಜೆ ನಡೆದಿದ್ದು. ಇವತ್ತು ದ್ವಾದಶಿಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟು ನಾವು ಇಡ್ಲಿ ಹಿಟ್ಟನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. 1 ಕಪ್ಪು ಉದ್ದಿನ ಬೇಳೆಗೆ 1 ಚಮಚೆಯಷ್ಟು ಮೆಂತೆ, 1 ಹಿಡಿಯಷ್ಟು ದಪ್ಪ ಅವಲಕ್ಕಿ ಅಥವಾ ಯಾವುದೇ ಅವಲಕ್ಕಿ, 4 ವಾಟಿ ರವೆ. ಯಾವುದು ಗೊತ್ತಾ, ಇಡ್ಲಿ ರವೆ ಬರುತ್ತಲ್ಲ, ಅಕ್ಕಿದ್ದಲ್ಲ, ಗೋಧಿ ರವೆದಲ್ಲಿ ಮಾಡಿದ್ದೀನಿ ನಾನು. ಅದನ್ನ ನಾವು ನೋಡಿ ಈ ಥರ ಒಂದು ಬಟ್ಟೆಯಲ್ಲಿ ಕಟ್ಟಿ ಸ್ಟೀಮಲ್ಲಿ ಬೇಯಿಸಬೇಕು. ನೋಡಿ, ಇಡ್ಲಿ ಇದೆಯಲ್ಲ ಉದ್ದಿನ ಬೇಳೆ, ಅದನ್ನು ನಾನು ನೆನೆಸಿಟ್ಟಿದ್ದೀನಿ, ನೋಡ್ಬೋದು. ಈಗ ರವೆನ ಬೇಯಕ್ಕಿಡೋಣ. ನೋಡಿ, ಸ್ಟೀಮ್ ಪಾತ್ರೆಯಲ್ಲಿ ಈ ಥರ ಒಂದು ಬಟ್ಟೆಯಲ್ಲಿ ಕಟ್ಟಿ ನಾವು ಇಡಬೇಕಾಗತ್ತೆ. ಒಂದು ಸಿಕ್ಕೆ ಬಂದು ಅಂದರೆ ಪ್ರೆಷರ್ ಅದು ಸ್ಟೀಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಅದರಲ್ಲೊಂದು 10 ನಿಮಿಷ ಬಿಡಬೇಕಾಗತ್ತೆ. ಆನಂತರ ಓಪನ್ ಮಾಡಿ ನಾವು ಅದನ್ನ ಆರ್ಲಿಕ್ಕೆ ಬಿಡಬೇಕು. ಆರಿದ ನಂತರ ನಾವು ಅದಕ್ಕೆ ಉಪ್ಪು ಮತ್ತು ನೀರು ಹಾಕಿ ಮಿಕ್ಸ್ ಮಾಡಬೇಕು. ತೋರಿಸ್ತೀನಿ ನಿಮಗೆ ಅದನ್ನೆಲ್ಲ. ನೋಡಿ, ಇದು ಆಗಿದೆ. ಇದು ಆರ್ಲಿಕ್ಕೆ ಬಿಡಬೇಕು ಓಪನ್ ಮಾಡಿ. ಈ ಥರ ಮಾಡಿದರೆ ಇಡ್ಲಿ ಮೃದುವಾಗಿ ಬರುತ್ತೆ. ಇಲ್ಲಿಗ ಸ್ವಲ್ಪ ಸೆಕೆ ಇದೆ. ಮೊನ್ನೆ ದಶಮಿ ಆವತ್ತು ರಾತ್ರಿ ಮಳೆ ಬಂದಿತ್ತು, ಬಟ್ ಇವತ್ತು ಏನು ಮಳೆ ಗಿಳೆ ಏನೂ ಇಲ್ಲ, ಸೆಕೆ ಮಾತ್ರ ಇದೆ. ನೋಡಿ, ಇದು ರವೆ ಹೇಗಿರುತ್ತೆ ನೋಡಿ. ಅದಕ್ಕೆ ಉಪ್ಪು ಮತ್ತು ನೀರು ಹಾಕಿ ನಾವು ಕಲಸಿಡಬೇಕು. ಆನಂತರ ನೋಡಿ, ಗ್ರೈಂಡರಿಗೆ ಹಾಕಿದ ಉದ್ದಿನ ಜೊತೆ ನಾವು ಅದನ್ನ ಮಗಚಬೇಕು. ಉಪ್ಪು ಬೇಕಾದಷ್ಟು ಹಾಕ್ಕೊಳ್ಳಿ ಇಲ್ಲೇ. ಈ ಥರ ಮಾಡಿ ನೋಡಿ, ಇಡ್ಲಿ ಅಂತೂ ಭಾಳ ಅದ್ಭುತವಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಎಲ್ಲ ಇದೇ ಥರ ಮಾಡ್ತಿದ್ದಿದ್ದು. ನೋಡಿ, ಈ ಥರ ಕಲಸಿ ಉದ್ದಿನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿದರೆ ಆಗೋಯಿತು. ಇದ್ರ ಜೊತೆ ನಾನು ದೋಸೆ ಹಿಟ್ಟು ಕೂಡ ನಾನು ರುಬ್ಬಿಟ್ಟಿದ್ದೆ. ಅದಕ್ಕೆ ಏನೆಲ್ಲ ಹಾಕಿದೆ ನೋಡಿ, 3 ವಾಟಿ ಅಕ್ಕಿ, 2 ವಾಟಿ ಕುಚ್ಚಿಗೆ ಅಕ್ಕಿ, 1 ಚಮಚೆ ಮೆಂತೆ, 1 ವಾಟಿಯಷ್ಟು ರಾಗಿ, ಮತ್ತೊಂದು ವಾಟಿ ಮತ್ತು ಆಗುವಷ್ಟು ಅರ್ಧ ವಾಟಿ ಆಗುವಷ್ಟು ಹೆಸರು ಬೇಳೆ ಮತ್ತು ಕಿರುಧಾನ್ಯಗಳನ್ನು ಬಳಸಿದ್ದೆ ನಾನು, ಸಾಮೆ ಅಕ್ಕಿ. ಇದಕ್ಕೆಲ್ಲಕ್ಕೂ 1 ವಾಟಿ ಉದ್ದಿನ ಬೇಳೆ ಹಾಕಿ ಎಲ್ಲನೂ ಒಟ್ಟಿಗೆ ನಾವು ತೊಳೆದು ನೆನೆಸಿಡಬೇಕಾಗತ್ತೆ. ಹೆಸರು ಕಾಳು ಮತ್ತು ನಾನು ಸಾಮೆ ಅಕ್ಕಿ ಹಾಕಿದ್ದು ವಿಡಿಯೋ ಎಲ್ಲ ಮಿಸ್ ಆಗಿದೆ. ಎಲ್ಲ ಮಿಕ್ಸ್ ಮಾಡಿ ನಾನು ನೆನೆಸಿಟ್ಟಿದ್ದೆ. ಆನಂತರ ಅದೇ ನಾನು ಉದ್ದಿನ ಬೇಳೆ ಇದು ರುಬ್ಕೊಂಡಂಥ ಗ್ರೈಂಡರ್ಗೆ ಹಾಕಿ ಒಟ್ಟಿಗೆ ರುಬ್ಬಿ ಇಟ್ಟಿದ್ದೀನಿ. ನಾನು ಒಂದು ಸಲ ರುಬ್ಬಿಟ್ಟಾಗ ದೋಸೆಗೆಲ್ಲ ಈ ಥರ ರುಬ್ಬಿಡ್ತೀನಿ. 1 ವಾರ ನಂಗೆ ಬರುತ್ತೆ ಹಿಟ್ಟು ಅದು. ನೋಡಿ, ಕುಚ್ಚಿಗೆ ಅಕ್ಕಿ ಹಾಕಿ ಮಾಡಿ ದೇವರಿಗೆ ಇಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಸಪ್ರೇಟಾಗಿ ಅದನ್ನ ರುಬ್ಬಿಟ್ಟೆ. ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ನಂದಿದೆ ಅಂತ ನೋಡ್ಬೋದು. ಈಗ ನೋಡಿ, ನಾನು ಚಟ್ನಿಗೆ ನಾನು ನೆಲ್ಲಿಕಾಯಿ ಚಟ್ನಿ ನೋಡಿ, ನೆಲ್ಲಿಕಾಯಿ, ಕಾಯಿಮೆಣಸು, ಕರಿಬೇವಿನ ಸೊಪ್ಪು, ಉಪ್ಪು, ಇಂಗು, ಶುಂಠಿ, ತೆಂಗಿನಕಾಯಿ ಜೊತೆ ರುಬ್ಬಿದರೆ ಆಗಿಬಿಡ್ತು. ಇದು ನಾನು ಮುಂಚಿನ ಅವತ್ತು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆನಂತರ ಇದು ನೆಲ್ಲಿಕಾಯಿ ಸಾರು, ನೆಲ್ಲಿಕಾಯಿ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಇಂಗು, ಅರಿಶಿನ, ಇಡೀ ಜೀರಿಗೆ, ಕಾಯಿ ಮೆಣಸು, ಸ್ವಲ್ಪ ಬೆಲ್ಲ, ಉಪ್ಪಿನ ಜೊತೆ ಹಾಕಿ ರುಬ್ಬಿ ಬೇಳೆನೂ ನೆನೆಸಿಟ್ಟಿದ್ದೆ ನಾನು. ನೋಡಿ, ಬೆಲ್ಲ ಎಲ್ಲ ನೀವು ನೋಡ್ಬೋದು. ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಇದು ಹೆಸರು ಬೇಳೆನ ಕೂಡ ನೆನೆಸಿಟ್ಕೊಂಡಿದ್ದೆ, ಸುಲಭ ಆಗುತ್ತೆ, ಬೇಗ ಬೇಯುತ್ತೆ ಅಂದ್ಬಿಟ್ಟು. ನೋಡಿ, ನೆಲ್ಲಿಕಾಯಿ ಬೀಜನ ತೆಗಿಬೇಕು, ಇಲ್ಲಾಂದರೆ ಮಿಕ್ಸಿ ಹಾಳಾಗಿ ಹೋಗ್ಬಿಡುತ್ತೆ.
ಆನಂತರ ಸೌತೆಕಾಯಿ ಸಾಂಬಾರು ಮಾಡಿದ್ದೀನಿ ನೋಡಿ, ಅದಕ್ಕೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಕಡೆ ಹೆಸರು ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ಲೋಟೆಗೆಲ್ಲ ಮುಂಚಿನ ಹೊತ್ತು ನಾನು ಎಣ್ಣೆ ನೋಡಿ ಕಡೆಯಿಂದ ನೈವೇದ್ಯ ಕೂಡ ಬೇಯ್ತಾ ಉಂಟು. ಈ ಲೋಟೆಗಳಿಗೆ ಏನು ಗೊತ್ತಾ, ಮುಂಚಿನ ಹೊತ್ತು ನಾನು ಎಣ್ಣೆನ ಹಚ್ಚಿಟ್ಟಿರ್ತೀನಿ, ಮಾರನೇ ದಿವಸ ಬೆಳಗ್ಗೆ ಸುಲಭ ಆಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ ನೀವು ನೋಡ್ಬೋದು. ಏನು ಗೊತ್ತಾ, ಫುಲ್ಲು ಸೌಟ್ ಹಾಕಿ ಮಗಚಬಾರ್ದು, ಕೆಳಗಿನಿಂದ ಬರುವಾಗೆ ನೋಡಿ ಹಾಕ್ತಾ ಬಂದರೆ ನಮಗೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದೇನು ಗೊತ್ತಾ, ನೀರು ನಿಂತಂಗೆ ಆಗಿಬಿಡುತ್ತೆ. ನೀರು ಕಡಿಮೆ ಹಾಕಿದರೆ ಬೇಯೋದಿಲ್ಲ, ಅದು ತುಂಬ ಗಟ್ಟಿಯಾಗಿ ಬರುತ್ತೆ. ಈ ಥರ ಮಾಡಿದರೆ ನೋಡಿ ನೀಟಾಗಿ ಇಡ್ಲಿ ಬರುತ್ತೆ. ಕೆಳಗಿಂದ ತೆಗೆದು ನಾವು ಆ ಲೋಟೆಗೆ ಫಿಲ್ ಮಾಡ್ತಾ ಬರಬೇಕು. ಕುಕ್ಕರಲ್ಲಿ ನೋಡಿ ನಾನು ನೀರು ಕುದಿಯೋಕ್ಕಿಟ್ಟಿದ್ದೀನಿ, ಸ್ಟೀಮಲ್ಲಿ ಬೇಯಿಸೋಣ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅದು ಕುದಿಬೇಕು ಮೇಯ್ನು. ಕುದ್ದ ನಂತರ ಎಲ್ಲ ಲೋಟೆಗಳನ್ನು ಜೋಡಿಸಿಟ್ಕೊಂಡು ಅದಕ್ಕೆ ಮುಚ್ಚಳ ಮುಚ್ಚಿ ಆ ಸ್ಟೀಮ್ ಹೋಗುತ್ತಲ್ಲ ಅಲ್ಲಿ ಒಂದು ತಟ್ಟೆ ಮುಚ್ಚಬೇಕು. ನಾನು ತೋರಿಸ್ತೀನಿ ನಿಮಗೆ. ಎಷ್ಟೋ ಜನರಿಗೆ ನನಗೆ ಸಿಕ್ಕಿದಾಗ ವೈಯಕ್ತಿಕವಾಗಿ ಹೇಳ್ತಾರೆ, ಕೆಲವು ಅಡುಗೆ ನಮಗೆ ಗೊತ್ತಿರೋದಿಲ್ಲ, ನಿಮ್ಮ ವಿಡಿಯೋ ನೋಡಿ ಮಾಡ್ತೀವಿ ಅಂತ. ಗೊತ್ತಿದ್ದವರು ಇದನ್ನೆಲ್ಲ ಇಗ್ನೋರ್ ಮಾಡಿ, ಗೊತ್ತಿಲ್ಲದವರು ನೋಡಿ ಅಷ್ಟೇ. ನೋಡಿ ಈ ಥರ ಒಂದು ಕಪ್ಪು ಮುಚ್ಚಿಡಬೇಕು ಅದಕ್ಕೆ. ಆನಂತರ ನಮ್ಮ ಮಾಮೂಲ ಬೆಣ್ಣೆ ತೆಗೆಯೋದನ್ನು ನೋಡ್ಬೋದು ನೀನು. ನಂದು 3-4 ದಿವಸದಕ್ಕೆ ಒಂದು 1/4 kg ಅಷ್ಟಾದರೂ ಬೆಣ್ಣೆ ಬರುತ್ತೆ ನನಗೆ. ಮನೆಗೆ ಖರ್ಚಿಗೆ ಬೇಕಾಗುವಷ್ಟು ಬೆಣ್ಣೆ ಬರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ದಿವಸಕ್ಕೆ 1 ಲೀಟ್ರ್ ಹಾಲು ತಗೊಂಡ್ರೆ ಸಾಕು, ಒಳ್ಳೆ ಹಾಲು ಸಿಗುತ್ತೆ ನೋಡಿ. ಇದು ಆಗಿಬಿಡ್ತು. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೀಟಾಗಿ ಆ ಕಡ್ಗೋಲಿಗೂ ಕೂಡ ಸ್ವಲ್ಪ ಬಿಸಿನೀರು ಹಾಕಿ ನಾವು ಅದನ್ನ ತೊಳಿಬೇಕು. ಕೊನೆಗೆ ಈ ಸೆಕೆಗಾದಾಗ ಏನಾಗುತ್ತೆ ಅಂದರೆ ನಿಮಗೆ ಬೆಣ್ಣೆ ಮುದ್ದೆ ಬರೋದಿಲ್ಲ. ಆವಾಗ ನೋಡಿ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದನ್ನು ನೀವು ಕಾಣ್ಬೋದು. ಒಂದು 5 ನಿಮಿಷದಲ್ಲೇ ಬೆಣ್ಣೆ ಬರುತ್ತೆ. ಮಿಕ್ಸಿಗೆ ಹಾಕಿದರೆ ಏನು ಗೊತ್ತಾ, ಹುಳಿ ಬರುತ್ತೆ ಬೇಗ. ಈ ಥರ ಕಡ್ಗೋಲಲ್ಲಿ ಕರೆದ್ರೆ ನಮಗೆ ಮಜ್ಜಿಗೆ ಹುಳಿ ಬರೋದಿಲ್ಲ. ನಮ್ಮ ಅತ್ತೆ ಕೂಡ ಇದೇ ಥರ ಮಾಡ್ತಾಯಿದ್ರು, ಅವ್ರದ್ದೇ ಇದು ಕಡ್ಗೋಲು ಕೂಡ ನೋಡಿ. ಈ ಥರ ಮಾಡ್ತಾ ಬಂದು ನೋಡಿ ಬೇಗ ಆಗಿಬಿಡುತ್ತೆ. ಇದನ್ನ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಹಾಕಿ ಬೆಣ್ಣೆನ ತೊಳೆದು ನಾನು ದೇವರಿಗೆ ನೈವೇದ್ಯಕ್ಕೆ ಇಡ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾವು ದೋಸೆ ಗೀಸೆ ಎಲ್ಲ ಮಾಡಬೇಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬೆಣ್ಣೆ ತೆಗೆಯೋದನ್ನು ಮರಿಬೇಡಿ. ಬೆಣ್ಣೆಗೆ ಅಭಿಮಾನಿ ದೇವರು, ಮುಖ್ಯ ಪ್ರಾಣ ದೇವರು, ತುಂಬ ವಿಶೇಷ ದೇವರಿಗೆ. ಕೃಷ್ಣಂಗೂ ಅಷ್ಟೇ ಬೆಣ್ಣೆ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯೆಲ್ಲ ಕಡಗೋಲು ಕೃಷ್ಣ ಇರೋದರಿಂದ ಅಥವಾ ನಮಗೆ ಬೆಣ್ಣೆ ಕೃಷ್ಣ ಇರೋದರಿಂದ ನಾವು ತುಪ್ಪನ ಅಥವಾ ಬೆಣ್ಣೆ ದೇವರಿಗೆ ಇಟ್ಟೇ ಇಡ್ತೀವಿ ನೋಡಿ. ಬೇಳೆ ಬೆಂದ ನಂತರ ನಾನು ತೋರಿಸಿದ್ನಲ್ಲ ನಿನ್ನೆ ಸಾರಿಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ, ಅದನ್ನ ಮಿಕ್ಸಿಗೆ ಹಾಕಿ, ನೆಲ್ಲಿಕಾಯಿ ಸಾರಿಗೆ ಮಿಕ್ಸಿ ಹಾಕಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನೆಲ್ಲ ತೋರಿಸಿದ್ದೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬೇಕಾದಷ್ಟು ನೀರು ಹಾಕಿ 1 ರೌಂಡ್ ಕುದ್ರೆ ಸರಿ, ಸ್ವಲ್ಪ ದಪ್ಪ ಬರುತ್ತೆ ಅದು ನೋಡಿ. ಆ ನಂತರ ಚಟ್ನಿಗೂ ನಾನು ತೋರಿಸಿದ್ದೀನಿ. ಚಟ್ನಿಗೆ ರುಬ್ಬಿಟ್ಟು ಆನಂತರ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಗೋಗುತ್ತೆ. ನೀವು ಏನೆಲ್ಲ ದ್ವಾದಶಿ ಪಾರಣೆಗೆ ಮಾಡಿದ್ದೀರಾ ಅದನ್ನೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ಥರ ನೆಲ್ಲಿಕಾಯಿ ಹಾಕಿ ಚಟ್ನಿ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೆಲ್ಲಿಕಾಯಿ ಮತ್ತು ಜೇನುತುಪ್ಪ ನಾವು ದಿನ ಸ್ವಲ್ಪ ತಿನ್ನಬೇಕು ಅಂತ ಆಯುರ್ವೇದ ಹೇಳುತ್ತೆ ನೋಡಿ. ಈಗ ನಾನು ಸಾಂಬಾರಿಗೆ ರುಬ್ತಾ ಇದ್ದೀನಿ ನೋಡ್ಬೋದು. ತೆಂಗಿನಕಾಯಿ ಹಾಕ್ಕೊಂಡು ಒಂದು 3 ಚಮಚೆ ಸಾಂಬಾರು ಪುಡಿ ಮಾಡಿರ್ತೀನಲ್ವ, ಅದನ್ನೂ ಹಾಕಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅದನ್ನ ರುಬ್ಕೊಳ್ಬೇಕು. ಆ ನಂತರ ಬೆಂದ ಸಾಂಬಾರಿಗೆ ಹಾಕಿ ಒಂದು ಕುದಿ ಬಂದರೆ ಆಗಿಬಿಡ್ತು ನೋಡಿ. ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೆಲ್ಲನೂ ಹಾಕ್ಕೊಂಡು ಸಾಂಬಾರಿಗೆ ಒಂದು ಹಾಕಿಬಿಟ್ರೆ ಆಗೇ ಬಿಡ್ತು. ಸೌತೆ ಗೊತ್ತಾ, ಈ ಸೆಕೆಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ತಂಪು ಅಂತ ಹೇಳ್ತಾರೆ. ನಾವಿದನ್ನ ತೆಂಗಿನಕಾಯಿ ಹೆರ್ದ ಥರ ಹೆರೆದು ಬೆಲ್ಲ ಹಾಕಿನೂ ತಿಂತೀವಿ ನಾವಿಲ್ಲಿ. ತುಂಬ ಹೆಲ್ಪ್ ಆಗುತ್ತೆ. ತುಂಬ ಸೆಕೆ ಅಂತ ಅನ್ನಿಸ್ತಾ ಇದೆ ನೋಡಿ. ಇದು ಸಾಂಬಾರು ಬೆಂದಿತ್ತು, ಅದಕ್ಕೆ ಇದನ್ನೆಲ್ಲ ಹಾಕಿ ಬೇಕಾದಷ್ಟು ನೀರು ಹಾಕಿ ಕುದಿಯಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗಿಬಿಡುತ್ತೆ.
ಇಡ್ಲಿ ಬೇಯಕ್ಕೆ ಇಟ್ಟಿದ್ವಲ್ವ, ಅದರ ಕತೆ ಏನಾಯಿತು ಅಂತ ನೋಡೋಣ ನೋಡಿ. ಅದು ಸ್ವಲ್ಪ ಆರಬೇಕು, ಇಲ್ಲಾಂದರೆ ಸರಿಯಾಗಿ ತೆಗಿಲಿಕ್ಕೆ ಬರೋದಿಲ್ಲ ಅದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ತುಂಬ ಬಿಸಿ ಇತ್ತು ಅದು, ಎಷ್ಟು ನೀಟಾಗಿ ಇಡ್ಲಿ ಬಂದಿದೆ ಅಂತ ನೀವು ನೋಡ್ಬೋದು. ಅದು ಮುಟ್ಲಿಕ್ಕೆ ಹೋದರೆ ಮುರಿಯೋಕ್ಕೆ ಹೋಗುತ್ತೆ, ಅದಕ್ಕೆ ಮೆತ್ತಾಗಿ ಒಟ್ಟು ತೋರಿಸಿದ್ದೀನಿ ನೋಡ್ಬೋದು ನಿಮಗೆ. ಇದಾದ ನಂತರ ನೋಡಿ ಇನ್ನೊಂದು ಸಲ ಅದಕ್ಕೆ ನೋಡಿ ಎಣ್ಣೆ ಸ್ಪ್ರೇ ಮಾಡಿ ಇಟ್ಕೊಳ್ಳೋದು. ನನ್ನ ಸ್ಪ್ರೇಯರ್ ಇದೆಯಲ್ವ, ತುಂಬಾ ಹೆಲ್ಪ್ ಆಗುತ್ತೆ. ನಾನು ಅದು ತೊಳಿಲಿಕ್ಕೆ ಆಗಬೇಕಂದ್ರೆ ಡಿಶ್ ವಾಷರ್ಗೆ ಹಾಕಿಬಿಡ್ತೀನಿ, ಕ್ಲೀನಾಗಿ ಬರುತ್ತೆ ನನಗೆ ಅದು. ಆಮೇಲೆ ಇದಕ್ಕೆ ಪುನಃ ಇಡ್ಲಿ ಹಿಟ್ಟನ್ನು ತುಂಬಿಸಿ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀವಿ ನೋಡ್ಬೋದು. ನಾನು ಡೀಟೇಲಾಗಿ ತೋರಿಸಿಲ್ಲ ನಿಮಗೆ, ಇಡ್ಲಿ ಹಾಕೋದನ್ನು ಮಾತ್ರ ತೋರಿಸಿದ್ದೀನಿ. ಯಾಕಂದರೆ ತುಂಬ ಹುಳಿ ಬಂದುಬಿಡುತ್ತೆ, ನಾವು ಅವಲಕ್ಕಿ ಎಲ್ಲ ಹಾಕೋದ್ರಿಂದ ತುಂಬ ಹುಳಿ ಆಗುತ್ತೆ ಇಲ್ಲಿ. ಆನಂತರ ನೋಡಿ ಕೋಸಂಬರಿ, ನಾನು ಹೆಸರು ಕಾಳು ನೆನೆಸಿಟ್ಟಿದೆ, ಸೌತೆಕಾಯಿ ಹೆಸರು ಕಾಳು ಹಾಕಿ ಕೋಸಂಬರಿ ಮಾಡಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಅದಕ್ಕೆ ಉಪ್ಪು, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪಿನ ಹತ್ರ ಆಗೋಗ್ಬಿಟ್ಟಿತ್ತು, ತೆಂಗಿನಕಾಯಿ ತುರಿ ಹಾಕಿ ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಕೋಸಂಬರಿ ರೆಡಿ ಆಗಿಬಿಡುತ್ತೆ. ನಾನು ಪ್ರತಿ ಸಲನೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ತುಂಬ ಜನರಿಗೆ ಅದು ಅರ್ಥ ಆಗೋದಿಲ್ಲ ಅಂತಂದರೆ ಕಮೆಂಟ್ಸಲ್ಲಿ ಹೇಳಿ. ಆನಂತರ ಒಂದು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಮಿಕ್ಸ್ ಹಾಕೊಂಡು ನಾನು ಎಲ್ಲದಕ್ಕೂ ಒಟ್ಟಿಗೆ ಒಗ್ಗರಣೆ ಹಾಕಿದೆ. ಈ ಮಧ್ಯೆ ನಾನು ಒಂದು ರಸಾಯನ ಮಾಡೋಣ ಅಂತ ನಮ್ಮ ಯಜಮಾನರು ಮಾವಿನ ಹಣ್ಣು ತಂದಿದ್ದರು. ಈಗ ಸ್ವಲ್ಪ ಬೇಗ ಆಯ್ತು ಅನಿಸುತ್ತೆ, ಚೂರು ಪರಿಮಳನೇ ಇರಲಿಲ್ಲ. ಮಾವಿನ ಹಣ್ಣು ಕೆಮಿಕಲ್ ಹಾಕಿ ಅದನ್ನ ಹಣ್ಣು ಮಾಡ್ತಾರೆ, ಮತ್ತು ಇನ್ನೇನಾಗುತ್ತೆ ಹೇಳಿ. ಸ್ವಲ್ಪ ದಿನ ಹೋಗಬೇಕು, ಅದರ ಪರಿಮಳ ಚೆಂದ ಬರಬೇಕು, ಆವಾಗಲೇ ಚೆಂದ. ಇನ್ನು ಹಿಚಿಕೆ ಬಿಟ್ಟು ಒಂದು ಸಲ ರಸ ತೆಗೆದು ಆನಂತರ ಇನ್ನೊಂದು ಸಲ ನೀರು ಹಾಕಿ ತುಂಬ ಹಿಚಿಕೆ ತೆಗೆದುಬಿಡಿ, ತುಂಬ ಚೆಂದ ರಸಾಯನ ಆಗಿಬಿಡುತ್ತೆ. ನಾನೊಂದು ಘಮ ಸ್ವಲ್ಪ ಕಡಿಮೆ ಇತ್ತು ಅಂತ ಒಂದು 2 ಬಾಳೆಹಣ್ಣು ಹಾಕ್ಕೊಂಡೆ. ಮಾವಿನ ಹಣ್ಣಿಗೆ ಬಾಳೆಹಣ್ಣು ತುಂಬಾ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ. ಅಷ್ಟೊತ್ತಿಗೆ ಈ ಪಕ್ಕದಲ್ಲಿ ಒಗ್ಗರಣೆನೂ ಆಯಿತು, ನೀವು ನೋಡ್ಬೋದು. ಕರಿಬೇವು ಸೊಪ್ಪು, ಇಂಗು ಹಾಕಿ ಸಾರಿಗೆ, ಚಟ್ನಿಗೆ ಎಲ್ಲ ಒಗ್ಗರಣೆ ಹಾಕಿದರೆ ಹಾಗೇ ಬಿಡ್ತು. ಒಂದೆಲಗದ್ದು ಚಟ್ನಿ ಮೆಮೊರಿ ಪವರಿಗೆ, ಮಕ್ಕಳಿಗೆ, ಒಂದು ವಯಸ್ಸು ದಾಟಿದವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಇದು ಕೂಡ ಅಷ್ಟೇ ನೋಡಿ, ಹೆಚ್ಚಿಗೆ ಬಿಟ್ಟು ರಸ ತೆಗೆದು ಇನ್ನೊಂದು ಸಲ ನೀರು ಹಾಕಿ ಅದರ ರಸ ತೆಕ್ಕೊಂಡ್ರೆ ರಸಾಯನ ರೆಡಿ. ನಮ್ಮ ಮನೆಯ ಶುರು ಮಾವಿನ ಹಣ್ಣಿದು, ಆದ ಕಾರಣ ನಾವು ದೇವರಿಗೆ ಇಡದೆ ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಅಷ್ಟು ಒಳ್ಳೆಯದಲ್ಲ, ದೇವರಿಗೆ ಒಂದು ನಿವೇದನೆ ಮಾಡಿ ತಿನ್ನೋದ್ರಿಂದ ಅದರಿಂದ ಬರುವ ಅಡ್ಡ ಪರಿಣಾಮಗಳೆಲ್ಲ ಹೋಗುತ್ತೆ. ದೇವರು ಅದರ ಕೆಟ್ಟದನ್ನೆಲ್ಲ ಕಳೀತಾನೆ ಅಂತ ಒಂದು ಪ್ರತೀತಿ. ನನಗೆ ಅಷ್ಟು ಹೇಳಲಿಕ್ಕೆಲ್ಲ ಬರೋದಿಲ್ಲ ಪ್ರವಚನಕಾರರಷ್ಟು. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆನಂತರ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ. ಕೃಷ್ಣ ಮಠದಲ್ಲಿ ದೇವರಿಗೆ ನಿವೇದನೆ ಮಾಡಬೇಕಿದ್ರೆ 12 ಸ್ತೋತ್ರಗಳನ್ನೆಲ್ಲ ಹೇಳ್ತಾರೆ, ಮಧ್ವಾಚಾರ್ಯರು ಬರೆದಿದ್ದು. ಅದರಲ್ಲಿರುವ ವಿಷದ ಅಂಶ, ಕೆಟ್ಟ ಅಂಶ ಎಲ್ಲ ದೇವರನ್ನ ವಿನಾಶ ಮಾಡಿ ನಮಗೆ ಒಳ್ಳೆ ಪ್ರಸಾದ ಕೊಡ್ತಾನೆ ಅಂತ ಒಂದು ನಂಬಿಕೆ ನೋಡಿ. ಆನಂತರ ಅದಕ್ಕೆ ಮಾವಿನ ಹಣ್ಣಿಗೆ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಆನಂತರ ನನ್ನ ಹತ್ರ ತೆಂಗಿನಕಾಯಿ ಇತ್ತು ನೋಡಿ, ಆ ಕಡೆ ತೆಂಗಿನಕಾಯಿ ಎಲ್ಲ, ಈ ಕಡೆ ಬೊಂಡನಲ್ಲ, ಬಡ್ ಅಂತ ಹೇಳ್ತೀವಿ ನಾವು. ಅದರದ್ದು ನಮ್ಮದು ಗೆಂದೆ ಮರ ಇದೆ, ಕೆಂಪು ಬೊಂಡ ಎಲ್ಲ ಆಗುತ್ತೆ. ಸ್ವಲ್ಪ ಲೇಟಾಗಿ ತೆಗೆದ್ರೆ ಅದು ಹಾಲು ತೆಗಿಲಿಕ್ಕೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದು. ಆದ ಕಾರಣ ಸ್ವಲ್ಪ ಈ ಥರ ಬಡ್ಡು ತೆಂಗಿನಕಾಯಿನ ನಾವು ತೆಗೆಸಿರ್ತೀವಿ, ಅದನ್ನೇ ಹಾಕಿ ರಸಾಯನ ಮಾಡಿದೆ ನೀವು ನೋಡ್ಬೋದು. ಅದರ ರೆಸಿಪಿನ 3-4 ನಾನು ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ 2-3 ದಿವಸದಲ್ಲಿ ಪುನಃ ಸಲ ಅದರ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ನೋಡಿ. ಆ ಗಂಟಿಗೆ ಹೊಡೆದ್ರೆ ಬೇಗ ಕಟ್ಟಾಗುತ್ತೆ. ಇದೇ ನೀರು ಹಾಕ್ಕೊಂಡು ನೀವು ರುಬ್ಕೊಳ್ಬೋದು ತೆಂಗಿನಕಾಯಿನ. ಇದರ ಹಾಲು ತೆಗೆಯುವಂಥ ಅವಶ್ಯಕತೆ ಎಷ್ಟು ಎಳೆದಾಗಿದೆ ನೋಡ್ಬೋದು ನೀವು. ಅದನ್ನ ರುಬ್ಕೊಂಡು ನಾವು ಮಾವಿನಕಾಯಿ ಮಿಕ್ಸರಿಗೆ ಹಾಕಿದರೆ ಆಗೇ ಬಿಡುತ್ತೆ. ಸ್ವಲ್ಪ ತೆಂಗಿನಕಾಯಿ ಕೋಸಂಬರಿಗೂ ಹಾಕ್ಕೊಂಡಿದ್ದೀನಿ. ಆನಂತರ ಇನ್ನೊಂದು ಸಲ ತೆಂಗಿನಕಾಯಿ ಹಾಲು ತೆಕ್ಕೊಂಡಿಲ್ಲ ನೀಟಾಗಿ ರುಬ್ಕೊಂಡು ತೆಂಗಿನಕಾಯಿ ಗಂಜಿಗೂ ಹಾಕಿದ್ದೀನಿ, ದ್ವಾದಶಿ ಗಂಜಿಗೆ ನೋಡಿ. ಅದು ಇಷ್ಟು ಇದಾದ್ರೂ ಎಷ್ಟು ಉದುರಾಗಿ ಬರ್ತಾಯಿದೆ. ತುಂಬ ಬೆಳೆದ್ರೆ ಇದು ಏನಕ್ಕೂ ಪ್ರಯೋಜನವೇ ಬರಲ್ಲ. ಈ ಸಲ ತೆಗಿಯೋಕ್ಕೆ ಜನನೇ ಸಿಗದೆ ತುಂಬ ಒದ್ದಾಡಿಬಿಟ್ವಿ ನಾವು. ಎಲ್ಲ ಕಡೆಯಲ್ಲಿ ಕೆಲಸಗಾರರ ಕಡಿಮೆ ಈಗ ಕಾಣ್ತಾನೇ ಇದೆ, ನಿಮಗೂ ಗೊತ್ತಿರ್ಬೋದು. ನೋಡಿ ಇದನ್ನು ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು
ರುಬ್ಕೊಂಡ್ರೆ ಸಾಕು, ಮತ್ತಿನ್ನೇನು ಬೇಡ. ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಾನು ನೀರು ಬದಲು ತೆಂಗಿನಕಾಯಿ ಅದೇ ನೀರು ಹಾಕ್ಕೋಬೇಕು, ತೆಂಗಿನ ನೀರು ಮರೆತು ಬಿಟ್ಟೆ. ಆಮೇಲೆ ಮಿಕ್ಸಿ ತೊಳೆದಾಗ ಹಾಕ್ಕೊಂಡೆ ಅದರ ನೀರನ್ನು. ಏನು ಗೊತ್ತಾ, ಸ್ವಲ್ಪ ಹೊತ್ತು ಜಾಸ್ತಿ ಇಡ್ತು ಅಂದರೆ ಅದು ಅಡ್ಡ ವಾಸನೆ ಬರುತ್ತೆ. ಇಡ್ಲಿ ಮತ್ತು ರಸಾಯನ ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ನಮಗೆಲ್ರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಯಾರಿಗೆ ಈ ತುಳು ಶಿವಳ್ಳಿ ಬ್ರಾಹ್ಮಣರ ಅಡಿಗೆಗಳು ಬೇಕು ಅವರಿಗೆ ಶೇರ್ ಮಾಡಿಕೊಳ್ಳಿ. ತುಂಬ ಜನ ತುಳುವಲ್ಲಿ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಏನು ಅದನ್ನೂ ಹೇಳಿ. ನೋಡಿ, ಇದು ತೆಂಗಿನಕಾಯಿ ಗಂಜಿಗೆ ತೆಂಗಿನಕಾಯಿ ಹೆರಿತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನನಗೆ. ತುಳುವಲ್ಲಿ ವ್ಲಾಗ್ ಬೇಕು ಅಂದರೆ ನಾನು ತುಳುವಲ್ಲಿ ವ್ಲಾಗ್ ಮಾಡೋಕ್ಕೆ ರೆಡಿ ಇರ್ತೀನಿ. ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿ ನೋಡಿ. ಗಂಜಿ, ಕೋಸಂಬರಿ, ಚಟ್ನಿ, ಚಿತ್ರಾನ್ನ. ನೋಡಿ, ಗಂಜಿ, ಅನ್ನ, ಸಾಂಬಾರು, ಸಾರನ್ನು ತೋವೆ ಥರ ಆಗಿದೆ ಅದು, ಚಟ್ನಿ, ಕೋಸಂಬರಿ, ಇಡ್ಲಿ, ಉಪ್ಪಿನಕಾಯಿ ಒಂದು ಹಾಕ್ಕೊಂಡಿರಲಿಲ್ಲ. ನೋಡಿ, ಇದು ರಸಾಯನ. ನಾನು ಚಿಕ್ಕದ್ರಲ್ಲಿ ಸರ್ವ್ ಮಾಡಿದ್ದೀನಿ. ನನಗೆ ಊಟ ಮಾಡುವಾಗ ಸರ್ವ್ ಮಾಡಲಿಕ್ಕೆ ಮರ್ತೋಯ್ತು ನನಗೆ. ಆಮೇಲೆ ತಟ್ಟೆಯಲ್ಲಿ ಹಾಕಿ ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.